ತುಳುಕೂಟ ಕತಾರು ವತಿಯಿಂದ ಏಪ್ರಿಲ್ 6 ಹಾಗೂ 30ರಂದು ತುಳುಕೂಟದ ಸದಸ್ಯರಿಗಾಗಿ ಪ್ರತಿಭಾನ್ವೇಷಣೆ ಹಾಗೂ ತುಳುನಾಡ ಸಾಂಪ್ರದಾಯಿಕ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಏಪ್ರಿಲ್ 6 ಹಾಗೂ 20ರಂದು ತುಳುಕೂಟದ ಸದಸ್ಯರಿಗಾಗಿ ಆಯೋಜಿಸಲ್ಪಟ್ಟ ಪ್ರತಿಭಾನ್ವೇಷಣೆ ಹಾಗೂ ತುಳುನಾಡ ಸಾಂಪ್ರದಾಯಿಕ ಕ್ರೀಡೆಗಳಿಗೆ ವಿಶೇಷವಾಗಿ ಇಂದಿನ ಪೀಳಿಗೆಯ ಮಕ್ಕಳಿಗೆ ಸಾಂಪ್ರದಾಯಿಕ ಕ್ರೀಡೆಗಳ ಬಗ್ಗೆ ತಿಳಿ ಹೇಳುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಚನ್ನಮಣೆ, ಲಗೋರಿ, ಜಿಬಿಲೆ ಹಾಗೆಯೇ ಕುಟ್ಟಿದೊಣ್ಣೆಯಂತಹ ಸಾಂಪ್ರದಾಯಿಕ ಒಳಾಂಗಣ ಹಾಗೂ ಹೊರಾಂಗಣ ಕ್ರೀಡೆಗಳ ಜೊತೆಗೆ ಚೆಸ್, ಕೇರಂ, ಡಾರ್ಟ್ ಮುಂತಾದ ಕ್ರೀಡೆಗಳನ್ನೊಳಗೊಂಡ ಪ್ರತಿಭಾನ್ವೇಷಣೆಯಲ್ಲಿ ರಂಗೋಲಿ, ಕಸದಿಂದ ರಸ ಹಾಗೆಯೇ ಮಕ್ಕಳಿಗೆ ಚಿತ್ರ ಸ್ಪರ್ಧೆ, ನೃತ್ಯ ಸಂಗೀತ, ಛದ್ಮವೇಷ, ಭಾಷಣ ಮುಂತಾದ ಸ್ಪರ್ಧೆಗಳು ಒಳಗೊಂಡಿದ್ದವು. ಎರಡು ಪ್ರತ್ಯೇಕ ದಿನಗಳಲ್ಲಿ ನಡೆದ ಕಾರ್ಯಕ್ರಮಗಳು ಕೂಟದ ಅಧ್ಯಕ್ಷ ಶ್ರೀಯುತ ಅಸ್ಮತ್ ಅಲಿ ಹಾಗೆಯೇ ಕಾರ್ಯಕಾರಿ ಸಮಿತಿಯ ಸದಸ್ಯರೊಳಗೊಂಡು ದೀಪ ಉದ್ದೀಪನದ ಮೂಲಕ ಚಾಲನೆ ನೀಡಲಾಯಿತು. ಹಿಂದಿನ ದಿನಗಳ ಆಟೋಟಗಳನ್ನು ಮೆಲುಕು ಹಾಕುವ ಉದ್ದೇಶದಿಂದ ತುಳುಕೂಟವು ಪ್ರತಿ ವರ್ಷ ಸಾಂಪ್ರದಾಯಿಕ ಕ್ರೀಡೆಗಳ ಜೊತೆಗೆ ಪ್ರತಿಭೆಗಳನ್ನು ಗುರುತಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮಗಳನ್ನು ಕೂಟ ನಡೆಸುತ್ತಾ ಬಂದಿದೆ. ಮುಂದೆ ಕೂಡ ಮುಂದುವರಿಸಲಿದೆ ಎಂದು ಅಧ್ಯಕ್ಷ ಅಸ್ಮತ್ ಅಲಿ ಹೇಳಿದರು. ಭಾರತೀಯ ಸಾಂಸ್ಕೃತಿಕ ಕಚೇರಿ ಅಧ್ಯಕ್ಷೆ ಮಿಲನ್ ಅರುಣ್, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಬಾಬು ರಾಜನ್, ಕರ್ನಾಟಕ ಸಂಘದ ಅಧ್ಯಕ್ಷ ವೆಂಕಟರಾವ್, ಬನ್ಸ್ ಕತಾರ್ನ ಅಧ್ಯಕ್ಷ ನವನೀತ್ ಶೆಟ್ಟಿ, ಸೌತ್ ಕೆನರಾ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಅಬ್ದುಲ್ ಮಜೀದ್, ಎಂಸಿಸಿ ಅಧ್ಯಕ್ಷ ಪ್ರಕಾಶ್ ನೊರೊನ್ನ ಹಾಗೆಯೇ ಕತಾರ್ನ ಬಿಲ್ಲವಾಸ್ ಅಧ್ಯಕ್ಷ ರಘುನಾಥನ್ ಚಂದ್ರವರು ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನ ಹಂಚಿಕೊಂಡರು. ವಿವಿಧ ಸ್ಪರ್ಧೆಗಳ ತೀರ್ಪುಗಾರರಾಗಿ ಕರ್ನಾಟಕ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಾದ ಶ್ರೀಮತಿ ಆಶಾ ನಂಜಪ್ಪ ಹಾಗೂ ರಶ್ಮಿ ಜಯರಾಮ್ ಕಾರ್ಯನಿರ್ವಹಿಸಿದ್ರೆ, ನೃತ್ಯ ಸಂಗೀತ ನೃತ್ಯಗಳಿಗೆ ಶ್ರೀಮತಿ ರಿಯಾನಾ ಪಿಂಟೋ ಹಾಗೂ ಪೂಜಾ ಜಿತೇನ್ ಪಾರದರ್ಶಕ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ರು. ತುಳುಕೂಟದ ಸದಸ್ಯರ ಮಕ್ಕಳ ಸಾಧನೆಯನ್ನ ಗುರುತಿಸಿ ಈ ಬಾರಿ ಶೈಕ್ಷಣಿಕ ಸಾಧನೆಗೆ ಯಶಿತಾ ಯಶ್ಪಾಲ್ ಪುತ್ರನ್ ಹಾಗೆಯೇ ಕ್ರೀಡಾ ಸಾಧನೆಗೆ ಮೊಹಮ್ಮದ್ ಅಬ್ರಾರ್ ಹಾಗೂ ಸಮೀಹಾ ಶೆಟ್ಟಿ ಇವರಿಗೆ ಫಲಕ ನೀಡಿ ಸನ್ಮಾನಿಸಲಾಯಿತು. ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನವನ್ನ ಕೂಡ ವಿತರಿಸಲಾಯಿತು. ವಸುಧಾ ಸಂದೀಪ್, ಕೂಟದ ಕ್ರೀಡಾ ಕಾರ್ಯದರ್ಶಿ ರೂಪೇಶ್ ಕುಮಾರ್ ಹಾಗೂ ಸಾಂಸ್ಕೃತಿಕ ಕಾರ್ಯದರ್ಶಿ ಧನಲಕ್ಷ್ಮಿ ಅನಿಲ್ ಶೆಟ್ಟಿ ಕಾರ್ಯಕ್ರಮದ ನಿರೂಪಣೆಗೆ ಇದ್ರು. ಶ್ರೀಧರ್ ನಾಯಕ್ ಹಾಗೂ ಕಾರ್ಯಕಾರಿ ತಂಡದ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ್ರು. ವಿಜಯ್ ರೈ ಕುಂಬ್ರಾ ಧನ್ಯವಾದವಿದ್ರು. ಕ್ಯಾಮರಾಮನ್ ಕೆವಿನ್ ಅರನ್ನ ಹಾಗೂ ಅರುಣ ಆಚಾರ್ ಜೊತೆ ನಿತೀಶ್ ದೊಡ್ಡಣ್ಣಗುಡ್ಡೆ, B4 News 24/7 ದೋಹಾ, ಕತಾರ್.